ನಮಸ್ಕಾರ ವೀಕ್ಷಕರೇ, ನಮ್ಮ ತುಮಕೂರಿಗೆ ಸ್ವಾಗತ. ಭಾರತದಲ್ಲಿ ನೈಸರ್ಗಿಕ ಸಂಪನ್ಮೂಲಗಳು ಸಿಕ್ಕರೆ ಸರ್ಕಾರಕ್ಕೆ ತಿಳಿಯಪಡಿಸಬೇಕು ಎಂಬುದು ಎಲ್ಲರಿಗೂ ತಿಳಿದಿದೆ. ಆದರೆ ತುಮಕೂರಿನಲ್ಲಿರುವ ಅಧಿಕಾರಿಗಳು ಈ ಬಗ್ಗೆ ಸರ್ಕಾರಕ್ಕೆ ತಿಳಿಸದೆ ಸರ್ಕಾರಕ್ಕೆ ದೋಖ ಮಾಡಲು ಹೊರಟಿದ್ದಾರೆ. ಏನಿದು ಪ್ರಕರಣ? ಈ ಬಗ್ಗೆ ಚರ್ಚಿಸಲು ನಮ್ಮ ಜೊತೆಗಿದ್ದಾರೆ ಸಾಮಾಜಿಕ ಹೋರಾಟಗಾರರಾದಂತಹ ಹಂದ್ರಾಳ್ ನಾಗಭೂಷಣ್. ಬನ್ನಿ ಅವರ ಜೊತೆ ಚರ್ಚಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಏನಿದು ಪ್ರಕರಣ? ಎಲ್ಲಿ ನಡೆದಿರೋದು ಸರ್ ಈ ಪ್ರಕರಣ? ನಮಸ್ಕಾರ ಸರ್. ಏನಿದು ಪ್ರಕರಣ ಸರ್? ಇದು ತುಮಕೂರು ಜಿಲ್ಲೆ, ತುಮಕೂರು ತಾಲೂಕಿನ ಹೆಬ್ಬೂರು ಹೋಬಳಿಯಲ್ಲಿ ನಡೆದಿರುವಂತ ಒಂದು ವಿಷಯ ಮೇಡಮ್. ಏನು ಸಿಕ್ಕಿರೋದು ಸರ್ ಇಲ್ಲಿ? ಮೇಡಮ್, ಇಲ್ಲಿ ಏನಪ್ಪಾ ಅಂತಂದ್ರೆ, ಈಗ ಒಂದು ಸರ್ಕಾರಿ ಜಾಗ, ಒಂದು ಹೆಬ್ಬೂರು ಹೋಬಳಿ ಕಲ್ಯಾಣಪುರ ಗ್ರಾಮದ 83ನೇ ಸರ್ವೆ ನಂಬರ್ನಲ್ಲಿ 2 ಎಕರೆ ಜಮೀನನ್ನ ಜಿಲ್ಲಾಡಳಿತ ಈ ಹಿಂದೆ ನಾಗವಲ್ಲಿ ಗ್ರಾಮದ ಅಲೆಮಾರಿ ಸಮುದಾಯಗಳಿಗೆ ನಿವೇಶನಕ್ಕಾಗಿ ಮಂಜೂರು ಮಾಡಲಾಗಿತ್ತು. ಅದಂತಾನೆ ಸಂಬಂಧಪಟ್ಟ ಸಮಾಜ ಕಲ್ಯಾಣ ಇಲಾಖೆ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮತ್ತೆ ಅಲೆಮಾರಿ ಕೋಶದ ಸಹಯೋಗದೊಂದಿಗೆ ಈ ಒಂದು ಜಾಗವನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಹಣವನ್ನ ಬಿಡುಗಡೆ ಮಾಡಿದ್ದು. ಆ ಬಿಡುಗಡೆ ಮಾಡಿರುವಂತ ಹಣದಲ್ಲಿ PRED ಪಂಚಾಯತ್ ರಾಜ್ ಇಲಾಖೆ, ಅಂದ್ರೆ ಜಿಲ್ಲಾ ಪಂಚಾಯತಿ ಇಲಾಖೆಯ ಅಧೀನದಲ್ಲಿ ಬರ್ತದೆ ಇದು PRED ಇಲಾಖೆ. ಈ PRED ಇಲಾಖೆಯವರು ಮುಂದಾಳಿಸಿ ಅವರ ಇಲಾಖೆಯಿಂದ ಈ ಒಂದು ಅಭಿವೃದ್ಧಿ ಕಾಮಗಾರಿಯನ್ನ ಕೈಗೊಳ್ಳುತ್ತಾರೆ. ಕಳೆದ 1 ತಿಂಗಳಿಂದ ಕೂಡ ಈ ಅಭಿವೃದ್ಧಿ ಕಾಮಗಾರಿ ಚಾಲನೆಯಲ್ಲಿದೆ. ಈ ಮಧ್ಯೆ ಏನಾಗ್ತದೆ ಅಂತಂದ್ರೆ, ಅಲ್ಲಿನ ಏನು ಆ ಜಾಗವನ್ನ ಅಭಿವೃದ್ಧಿ ಮಾಡ್ಬೇಕಾದ್ರೆ ಅಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳು, ಬೃಹದಾಕಾರವಾದಂತಹ ಕಲ್ಲುಗಳು ದೊರೆಯುತ್ತದೆ. ಆ ದೊಡ್ಡಂತ ಕಲ್ಲು ಇಲ್ಲಿವರೆಗೂ ಕೂಡ ಸಂಬಂಧಪಟ್ಟ ಇಲಾಖೆಗೆ ಹಸ್ತಾಂತರ ಆದಾಗ್ಲಿ ಅಥವಾ ತಾಲೂಕು ಆಡಳಿತಕ್ಕೆ ಗಮನಕ್ಕೆ ತರೋದಾಗ್ಲಿ PRED ಇಲಾಖೆಯವರು ತಂದಿಲ್ಲ ಅನ್ನೋದು ನಮ್ಮ ಆರೋಪ ಮೇಡಮ್. ಸರ್, ಏನು ಕಲ್ಲು ಸಿಕ್ಕಿರೋದಲ್ಲಿ? ಮೇಡಮ್, ಈಗ ಏನು ಅಲಂಕಾರಿಕ ಶಿಲೆ ಮಾಡ್ತಲ್ಲ, ಅಲಂಕಾರಿಕ ಶಿಲೆ ಅಂದ್ರೆ ಈ ಏನು ಈ ನಾವು ಕೆಲವು ಏನು ಈ ಎಕ್ಸಿಬಿಷನ್ ಈ ಕೆಲವೆಲ್ಲ ಅಲಂಕಾರ ಮಾಡೋಂತ ಶಿಲೆ ಅಲ್ಲಿ ದೊರೆತಿದೆ ಮೇಡಮ್. ಅಂದ್ರೆ ಗ್ರಾನೈಟ್ ಅಂತದೇನಾದ್ರೂ ಸರ್? ಏನು ಅಲಂಕಾರಿಕ? ಹೌದೌದು, ಅದು ಗ್ರಾನೈಟ್ ಕಲ್ಲು ಅಂತಾನು ಹೇಳ್ಬೋದಾಗ್ತದೆ. ಅದನ್ನ ಸಂಬಂಧಪಟ್ಟ ಇಲಾಖೆಯವರು ಅದನ್ನ ಗುರುತುಪಡಿಸಬೇಕಾಗ್ತದೆ. ಇದು ಅಲಂಕಾರಿಕ ಶಿಲೆನ ಅಥವಾ ಗ್ರಾನೈಟ್ಗೆ ಹೋಗುವಂತ ಶಿಲೆನ ಅಂತ ಹೇಳ್ಬಿಟ್ಟು ಸಂಬಂಧಪಟ್ಟ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರು ಸಂಬಂಧಪಟ್ಟಂತೆ ಅದನ್ನ ಪರೀಕ್ಷೆ ಮಾಡಿ ಅದನ್ನ ಕಂಡುಹಿಡಬೇಕಾಗುತ್ತೆ. ಈ ಕಲ್ಲು ಸಿಕ್ಕಿದ ತಕ್ಷಣ ಇಲಾಖೆಯವರು ತಿಳಿಸ್ಪಡಿಸ್ಲಿಲ್ವಾ ಸರ್ಕಾರಕ್ಕೆ? ನೋಡಿ ಮೇಡಮ್, ಅದೇ ಇಲ್ಲಿ ಇಲಾಖೆಯ ವೈಫಲ್ಯ ಅಂತ ಎದ್ದು ಕಾಣ್ತಿರೋದು ಅಂತ ನಮ್ಮ ಆರೋಪ ಕೂಡ. ಅಂದ್ರೆ ಈಗ ಅಲ್ಲಿ ನೋಡಿ, ಅಭಿವೃದ್ಧಿ ಕಾಮಗಾರಿನ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಕಾಮಗಾರಿ ಮಾಡ್ಬೇಕಾದ್ರೆ ದೊಡ್ಡ ದೊಡ್ಡ ಬೃಹದಾಕಾರವಾದಂತಹ ಕಲ್ಲುಗಳು ದೊರೆತಾಗ ಅಲ್ಲಿ ಯಾರು ಜವಾಬ್ದಾರಿಯನ್ನ ವಹಿಸಿರ್ತಾರೆ ಅಂತ ಇಲಾಖೆಯವರು ಸಂಬಂಧಪಟ್ಟ ತಾಲೂಕು ಆಡಳಿತಕ್ಕಾಗ್ಬೋದು ಅಥವಾ ಸಂಬಂಧಪಟ್ಟ ಇಲಾಖೆ ಅಂದ್ರೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಅವರ ಗಮನಕ್ಕೆ ತರುವಂತದ್ದು ಅವರ ಕರ್ತವ್ಯ. ಈ ಕಲ್ಲುಗಳ ರಕ್ಷಣೆ ಯಾವ ಇಲಾಖೆಗೆ ಸೇರಿದ್ದು ಸರ್? ಸಂಪೂರ್ಣವಾಗಿ ಈ ಕಲ್ಲುಗಳ ರಕ್ಷಣೆ ಪ್ರಮುಖವಾಗಿ ಇದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ವಹಿಸಬೇಕಾಗ್ತದೆ. ಅದರ ಸಹಯೋಗದಲ್ಲಿ ಎಲ್ಲಾ ಇಲಾಖೆಯವರು ಕೂಡ ಇದನ್ನ ಜವಾಬ್ದಾರಿಯಿಂದ ಕಾಪಾಡಬೇಕಾಗ್ತದೆ, ರಕ್ಷಣೆ ಮಾಡಬೇಕಾಗ್ತದೆ. ಅಂದಾಜಿದು ಎಷ್ಟು ಮೌಲ್ಯದ ಕಲ್ಲಾಗಿರ್ಬಹುದು? ಇದರ ಬೆಲೆ ಎಷ್ಟಿರ್ಬಹುದು ಸರ್? ಮೇಡಮ್, ಅದು ಈಗ ಸಂಬಂಧಪಟ್ಟಂತೆ ಈಗ ಅಲ್ಲಿ ಮೇಲ್ನೋಟಕ್ಕೆ ಕಂಡು ಬಂದಿರತಕ್ಕಂಥದ್ದು ದೊಡ್ಡ ದೊಡ್ಡ ಲಾರಿಗಳಲ್ಲಿ ನಾವು ಒಂದು ಇದನ್ನ ಮಾಡಬಹುದಾದ್ರೆ ಅದೊಂದು 10 ರಿಂದ 15 ಲೋಡು ಕಲ್ಲುಗಳು ಆಗ್ತದೆ. ಇದನ್ನ ಮೌಲ್ಯವನ್ನ ನಿಗದಿಪಡಿಸುವಂತದ್ದು ಇಲಾಖೆಗೆ, ಗಣಿ ಇಲಾಖೆನೇ ಇದನ್ನ ಮೌಲ್ಯವನ್ನ ನಿಗದಿಪಡಿಸಬೇಕಾಗ್ತದೆ. ಇದು ಬೆಲೆ ಬಾಳುವ ಕಲ್ಲು ಅಂತ ನಿಮಗೆ ಹೇಗೆ ಗೊತ್ತಾದದ್ದು ಸರ್? ನಿಮಗೆ ಯಾರಾದ್ರೂ ತಿಳಿಯಪಡಿಸಿದ್ದಾರೆ? ಇದನ್ನು ಅಂದ್ರೆ ಇದ್ರ ಬಗ್ಗೆ ನಿಮಗೆ ನಾವು ನಾವು ಮೇಡಮ್, ಈಗ ಅಲ್ಲಿ ನೋಡಿ, ಅಭಿವೃದ್ಧಿ ಕಾಮಗಾರಿ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಕಾಮಗಾರಿ ಮಾಡ್ಬೇಕಾದ್ರೆ ದೊಡ್ಡ ದೊಡ್ಡ ಕಲ್ಲುಗಳು, ಬೃಹದಾಕಾರವಾದಂತಹ ಕಲ್ಲುಗಳು ದೊರೆತಾಗ ಅಲ್ಲಿ ಯಾರು ಜವಾಬ್ದಾರಿಯನ್ನ ವಹಿಸಿರ್ತಾರೆ ಅಂತ ಇಲಾಖೆಯವರು ಸಂಬಂಧಪಟ್ಟ ಇಲಾಖೆಯವರು ಅದನ್ನ
ಅಂದ್ರೆ ಈಗ ನಾವು ಈ ಒಂದು ನಿವೇಶನ ಕೊಡಿಸುವಂತದಕ್ಕೆ ನಾವು ನಮ್ಮ ಹೋರಾಟಗಾರರೆಲ್ಲನೂ ಕೂಡ ಪ್ರಮುಖ ಪಾತ್ರ ವಹಿಸಿರ್ತೇವೆ. ಹಾಗಾಗಿ ಈ ಜನಗಳಿಗೆ ನಿವೇಶನ, ಈ ಅಭಿವೃದ್ಧಿ ಜಾಗ ವಿಳಂಬ ಆಗ್ತಿರೋಂತ ಟೈಮ್ ಅಲ್ಲಿ ನಾವೆಲ್ಲರೂ ಕೂಡ ಅಲ್ಲಿ ಸ್ಥಳಕ್ಕೆ ಹೋಗ್ತೀವಿ. ಸ್ಥಳಕ್ಕೆ ಹೋದಾಗ ನಮ್ಗೆ ಮೇಲ್ನೋಟಕ್ಕೆ ಗ್ರಾನೈಟ್ ಕಲ್ಲ ಏನು ಅಥವಾ ಅಲಂಕಾರಿಕ ಶಿಲೆ ಕಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಗೊಂದಲದಲ್ಲಿದ್ದೇವೆ. ಸೊ ಇದು ಮೇಲ್ನೋಟಕ್ಕೆ ಕಂಡುಬರುವಂತದ್ದು ಏನಪ್ಪಾ ಅಂತಂದ್ರೆ ಅಲಂಕಾರಿಕ ಶಿಲೆಗೆ ಸಂಬಂಧಪಟ್ಟಂತ ಕಲ್ಲಾಗಿರ್ತದೆ. ಮತ್ತೆ ಗ್ರಾನೈಟ್ಗೂ ಕೂಡ ಇದನ್ನ ಬಳಸಬಹುದು ಅಂತ ನಾವು ಮೇಲ್ನೋಟಕ್ಕೆ ನಾವು ಅಂತ ಹೇಳಕ್ಕೆ ಬಯಸ್ತೀನಿ ನಾನು. ಇದು ಯಾವ ಗ್ರಾಮ ಪಂಚಾಯತಿಗೆ ಸೇರುತ್ತೆ ಸರ್? ತುಮಕೂರು ತಾಲೂಕು ಹೆಬ್ಬೂರು ಹೋಬಳಿ ಬಳ್ಳಗೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರುತ್ತೆ. ಬಳ್ಳಗೆರೆ ಕಲ್ಲು ಈವರೆಗೆ ಅಲ್ಲೇ ಇದೆಯಾ, ಅಲ್ಲ ಏನಾದ್ರೂ ಇದನ್ನು ವಿಲೇವಾರಿ ಮಾಡುವ ಕ್ರಮ ಏನಾದ್ರೂ ಮಾಡಿದಾರಾ? ಇಲ್ಲ ಇಲ್ಲ, ನೋಡಿ ಕಲ್ಲು ನೋಡಿ ಈಗಾಗ್ಲೇ ಸಾಕಷ್ಟು 1 ತಿಂಗಳಿಂದನೂ ಕೂಡ ಪ್ರತಿದಿನನೂ ಕೂಡ ಕಾಮಗಾರಿ ಅದು ಅಭಿವೃದ್ಧಿ ಕಾರ್ಯ ನಡೀತಾನೆ ಇದೆ. ಪ್ರತಿದಿನನೂ ಕೂಡ ದೊಡ್ಡ ದೊಡ್ಡ ಅಪಾರ ಬೃಹದಾಕಾರವಾದಂತಹ ಕಲ್ಲುಗಳು ಸಿಗ್ತಾನೆ ಇದೆ. ಅಷ್ಟಿದ್ರು ಕೂಡ ಇಲ್ಲಿವರೆಗೂ ಕೂಡ ಆ ಕಲ್ಲುಗಳನ್ನ ವಿಲೇವಾರಿ ಮಾಡಾಗ್ಲಿ ಅಥವಾ ಅದ್ರ ಬಗ್ಗೆ ಕ್ರಮ ತಗೊಳ್ಳೋದಾಗ್ಲಿ, ಸೂಕ್ತವಾದಂತ ಕ್ರಮ ತಗೊಳ್ಳೋದಾಗ್ಲಿ ಯಾವ ಇಲಾಖೆಗಳು ಕೂಡ ಮಾಡಿಲ್ಲ ಅನ್ನೋದೇ ನಮ್ಮ ಆರೋಪ. ಅಕ್ರಮವಾಗಿ ಕೂಡ ಏನು ಕೂಡ ಇಲ್ಲಿಂದ ವಿಲೇವಾರಿ ಆಗಿಲ್ಲ ಅಲ್ಲ ಸರ್? ಏನಾದ್ರೂ ಮಾಹಿತಿ ಇದೆಯಾ? ಇಲ್ಲ ಮೇಡಮ್, ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ. ಮುಂದಿನ ದಿನಗಳಲ್ಲಿ ರಾತ್ರೋರಾತ್ರಿ ಅದನ್ನ ಸಾಗಿಸಬಹುದು ಅನ್ನೊಂದು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಇದು ಅಪಾರವಾದಂತಹ ಮೌಲ್ಯವಾದಂತಹ ಕಲ್ಲುಗಳಿಂದ ಇದು ಅಕ್ರಮದಾರರಿಗೆ ಗಣಿಗಾರಿಕೆ ಮಾಡುವಂತರು ಏನು ರಾತ್ರೋರಾತ್ರಿ ಸಾಗಿಸಿ ಅದನ್ನ ಲಾಭ ಪಡಿಬಹುದು ಅಂತ ನಾವು ಅನುಮಾನ ವ್ಯಕ್ತಪಡ್ತಿದೀವಿ ಮೇಡಮ್. ಈ ಸರ್ಕಾರದಿಂದ ಅಕ್ರಮ ಕಲ್ಲು ಮಣ್ಣು ಸಾಗಣೆ ಎಲ್ಲ ಮಾಡ್ತಾರಲ್ಲ, ಅದಕ್ಕೆ ವಿಶೇಷ ತನಿಖಾ ತಂಡ ಏನಾದ್ರೂ ಇದೆಯಾ ಸರ್? ಖಂಡಿತವಾಗಿ ನೋಡಿ, 2014ರಲ್ಲಿ ಸರ್ಕಾರವೇ ಒಂದು ಸುತ್ತೋಲೆ ಹೊರಡಿಸಿದೆ. ಏನಪ್ಪಾ ಅಂತಂದ್ರೆ ತಾಲೂಕು ಮಟ್ಟದ ಮರಳು ಸಮಿತಿ, ಉಪವಿಭಾಗ ಮಟ್ಟದ ಮರಳು ಸಮಿತಿ, ಜಿಲ್ಲಾ ಮಟ್ಟದ ಮರಳು ಸಮಿತಿ ಅಂತ ಹೇಳ್ಬಿಟ್ಟು ಆಯಾಯ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಮರಳು ಸಮಿತಿಯನ್ನ ರಚನೆ ಮಾಡಬೇಕು. ಅದರಲ್ಲಿ ಸಾಮಾಜಿಕ ಕಳಕಳಿಯುಳ್ಳ ಇಬ್ಬರನ್ನ ನೇಮಕ ಮಾಡಬೇಕು ಅಂತಾನೂ ಕೂಡ ಸರ್ಕ್ಯುಲರ್ ಅಲ್ಲಿ ಇದೆ. ಆದ್ರೆ ತುಮಕೂರು ಜಿಲ್ಲಾಡಳಿತ ಟೋಟಲ್ ಆಗಿ ಮರಳು ಸಮಿತಿಯನ್ನ ರಚನೆ ಮಾಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಯಾರಿಗಾದ್ರೂ ತಿಳಿಯಪಡಿಸಿದ್ದೀರಾ ಸರ್? ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ ಸರ್? ಖಂಡಿತವಾಗಿ ಈಗಾಗಲೇ ನಾನು ಏನು ವಾಟ್ಸ್ಆಪ್ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ. ಆದ್ರೆ ಇಲ್ಲಿವರೆಗೂ ಕೂಡ ಅದ್ರ ಬಗ್ಗೆ ಯಾರು ಸ್ಥಳ ವೀಕ್ಷಣೆ ಮಾಡಿಲ್ಲ, ಸ್ಥಳ ಪರಿಶೀಲನೆ ಮಾಡಿಲ್ಲ, ಅಥವಾ ಅದನ್ನ ಕಲ್ಲುಗಳನ್ನ ವಿಲೇವಾರಿ ಮಾಡ್ಲಿಕ್ಕೆ ಸೂಕ್ತವಾದಂತ ಕ್ರಮ ತಗೊಂಡಿಲ್ಲ ಅಂತ ಅನ್ನೋದು ನಮ್ಮ ಗಮನದಲ್ಲಿದೆ ಮೇಡಮ್. ಇವರಿಷ್ಟು ನಿರ್ಲಕ್ಷ್ಯ ಮಾಡಿರೋದು ಯಾಕೆ ಸರ್? ಇನ್ನು ಕೂಡ ಸರ್ಕಾರಕ್ಕೆ ತಿಳಿಯಪಡಿಸದೆ? ನೋಡಿ, ಇದರಲ್ಲಿ ಈ ಒಂದು ಅವರ ಇಲಾಖೆಗಳ ನಡೆಯನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಈ ಅಕ್ರಮ ಏನು ಈ ಗಣಿಗಾರಿಕೆ ಮಾಡೋರ್ಗೆ ಇವರು ಈ ಕಲ್ಲುಗಳನ್ನ ರಾತ್ರೋರಾತ್ರಿ ಅವರೊಂದಿಗೆ ಶಾಮೀಲಾಗಿ ಇದನ್ನ ಕಳಿಸುವಂತದ್ದು, ಮತ್ತೆ ಅದರಲ್ಲಿ ಬರತಕ್ಕಂತ ಹಣವನ್ನ ಇಲಾಖೆಯವರೇ ಬಳಸ್ಕೊಳ್ಳೋಂತ ಒಂದು ಹುನ್ನಾರ ನಡೀತಿದೆ ಅಂತ ನಾನು ಈ ಸಂದರ್ಭದಲ್ಲಿ ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ ಮೇಡಮ್. ಆಗಿರ್ಬೋದು ಸರ್. ಇದು ಈಗ ಒಂದು ವೇಳೆ ಹೇಳಿ ಸರ್, ಮುಂದುವರಿ ಸರ್. ಈಗ PRED ಅವರು ಈ ಕಲ್ಲು ಸಿಕ್ಕಿದ ತಕ್ಷಣ ಸಂಬಂಧಪಟ್ಟವ್ರಿಗೆ ಗ್ರಾಮ ಪಂಚಾಯತಿ ಅವ್ರಿಗೆ ಇದರಲ್ಲಿ ಗ್ರಾಮ ಪಂಚಾಯತಿ ಅವ್ರ ಪಾತ್ರ ಇರುತ್ತೆ, ತಾಲ್ಲೂಕ್ ಪಂಚಾಯತಿ ಅವರ ಪ್ರಮುಖ ಪಾತ್ರ ವಹಿಸ್ಬೇಕಾಗ್ತದೆ, ಜಿಲ್ಲಾ ಪಂಚಾಯತಿ ಅವರು ಕೂಡ ಮಾಡ್ಬೇಕಾಗ್ತದೆ. ಎಲ್ಲ ಸಮಿತಿ ಹೇಳಿರೋದೇ ಹಂಗೆ, ಸರ್ಕಾರ ಹೇಳಿರೋದೇ ಹಂಗೆ. ಬಟ್ ಆದ್ರೆ ಈ ಸರ್ಕಾರದ ಸುತ್ತೋಲೆಗಳನ್ನ ಇವರು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಯಾರಿಗೂ ಕೂಡ ಇದನ್ನ ರಕ್ಷಣೆ ಮಾಡ್ಬೇಕು, ಇಲ್ಲಿ ಭೂಮಿಯಲ್ಲಿ ಸಿಕ್ಕಿರ್ತಕ್ಕಂತ ಇದು ನಿಕ್ಷೇಪಗಳನ್ನ ರಕ್ಷಣೆ ಮಾಡ್ಬೇಕು, ಮತ್ತೆ ಇದರಿಂದ ಬರುವಂತ ರಾಜಧನವನ್ನ ಸರ್ಕಾರಕ್ಕೆ ಏನು ಸಂದಾಯ ಮಾಡ್ಬೇಕು ಅನ್ನೋ ಒಂದು ಕಾಮನ್ ಸೆನ್ಸು ಮತ್ತೆ ಹ್ಯೂಮನ್ ಸೆನ್ಸು ಇಲ್ದಿರೋಂತ ಏನು ತುಮಕೂರು ತಾಲ್ಲೂಕು ಆಡಳಿತ ಮತ್ತೆ ಜಿಲ್ಲಾಡಳಿತಕ್ಕೆ ನಾನು ಸಂಪೂರ್ಣವಾಗಿ ಆಕ್ರೋಶವನ್ನ ವ್ಯಕ್ತಪಡ್ತೀನಿ ನಾನು ಈ ಸಂದರ್ಭದಲ್ಲಿ. ಈಗ ಜಿಲ್ಲಾಡಳಿತ ಮುಂದೆ ಏನು ಕ್ರಮ ತಗೊಳ್ಬೇಕು ಸರ್ ನಿಮ್ಮ ಪ್ರಕಾರ? ಮೇಡಮ್, ಈಗ ಏನಾಗಿದೆ ಅಂದ್ರೆ ಇದು ಅಪಾರವಾದಂತಹ ಕಲ್ಲಾಗಿರೋದ್ರಿಂದ ಇದರಿಂದ ಸಾಕಷ್ಟು ಪ್ರಮಾಣದ ಹಣವನ್ನ ಗಳಿಸಬಹುದು.
ಹಾಗಾಗಿ ಈ ಅಧಿಕಾರಿಗಳು ಮುಚ್ಚಿಟ್ಟು ಈ ಒಂದು ವಿಷಯವನ್ನ ಮುಚ್ಚಿಟ್ಟು ಸಂಬಂಧಪಟ್ಟ ಏನು ಗಣಿಗಾರಿಕೆ ಮಾಡೋರ ಜೊತೆಯಲ್ಲಿ ಶಾಮೀಲಾಗಿ ಈ ಒಂದು ಹಣವನ್ನ ಏನು ಇವರೇ ಸ್ವಂತಕ್ಕೆ ಬಳಸ್ಕೊಳ್ಳೋದ್ರಿಂದ ಏನಾದ್ರೂ ಈ ಒಂದು ವಿಷಯವನ್ನ ಮುಚ್ಚಿಡ್ತಾ ಇದ್ದಾರೆ ಅನ್ನೋ ಒಂದು ಅನುಮಾನ ಕೂಡ ಕಾಡ್ತಾ ಇದೆ ಮೇಡಮ್. ಅದಕ್ಕೋಸ್ಕರ ಅಧಿಕಾರಿಗಳು ತುಂಬಾ ನಿರ್ಲಕ್ಷ್ಯ ಮಾಡ್ತಿದ್ದಾರೆ, ಅವರ ಸ್ವಂತಕ್ಕೆ ಇದನ್ನು ಬಳಸ್ಕೊಳ್ಬೇಕಲ್ಲ ಅಂತ. ಹೌದೌದು, ಈಗ ಸ್ವಂತಕ್ಕೆ ಬಳಸ್ಕೊಂಡು ಇದನ್ನ ಮಾರಾಟ ಮಾಡ್ಕೊಂಡು ಅದ್ರಲ್ಲಿ ಬರುವಂತ ಹಣವನ್ನ ಇವರು ಪಡ್ಕೊಳ್ಳೋದಕ್ಕೆ ಇವರು ಹುನ್ನಾರ ಮಾಡ್ತಿದಾರ ಅನ್ನೋ ಒಂದು ಅನುಮಾನ ನಮ್ಗೆ ಕಾಡ್ತಾ ಇದೆ ಮೇಡಮ್. ಅಷ್ಟೊಂದು ಬೆಲೆ ಇದೆಯಾ ಸರ್ ಆ ಕಲ್ಲಿಗೆ? ಖಂಡಿತವಾಗಿ ಬೆಲೆ ಇದೆ ಮೇಡಮ್. ಕಲ್ಲಿಗೆ ಮತ್ತೆ ಮಣ್ಣಿಗೆ ಮತ್ತೆ ಏನು ಮರಳಿಗೆ ಅಪಾರವಾದಂತಹ ಬೆಲೆ ಇದೆ ಮೇಡಮ್. ಈ ಪ್ರಕರಣದ ಬಗ್ಗೆ ಪೊಲೀಸ್ ಇಲಾಖೆ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ ಸರ್? ಖಂಡಿತವಾಗಿ ನೋಡಿ, ಈಗ ಹಳ್ಳಿಗಳ ವ್ಯಾಪ್ತಿನಲ್ಲಿ ಪೊಲೀಸ್ ಅವರು ಬೀಟ್ ಅಂತ ಹೋಗ್ತಿರ್ತಾರೆ. ಆ ಬೀಟ್ ನಲ್ಲಿ ಇವೆಲ್ಲ ಕಂಡು ಬರ್ಬೋದಂತಹ ಒಂದು ವಿಷಯಗಳು. ಹಂಗಾಗಿ ಅಲ್ಲಿ ಲೋಕಲ್ ಯಾರು ಬೀಟ್ ಪೊಲೀಸ್ನವ್ರು ಇರ್ತಾರೆ, ಆ ಪೊಲೀಸ್ನವರು ಕೂಡ ಇಂತ ವಿಷಯಗಳನ್ನ ಮಾಹಿತಿಯನ್ನ ಕಲೆ ಹಾಕ್ಬೇಕು. ಆ ಮಾಹಿತಿಯನ್ನ ಕಲೆ ಹಾಕಿ ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ಗಮನಕ್ಕೆ ತರುವಂತದ್ದು ಕೆಲಸ ಆಗ್ಬೇಕಾಗಿತ್ತು ಮೇಡಮ್. ಒಂದು ವೇಳೆ ಇದ್ರ ಬಗ್ಗೆ ಅಧಿಕಾರಿಗಳಿಗೆ ಗೊತ್ತಾದ್ರೆ ಇದನ್ನು ವಿಲೇವಾರಿ ಹೇಗೆ ಸರ್ ಮಾಡುದು? ಮೇಡಮ್ ಇಲ್ಲಿ ಏನಿಲ್ಲ, ಈಗ ಸಂಬಂಧಪಟ್ಟಂತೆ ತಾಲೂಕು ತಹಶೀಲ್ದಾರರು ಮತ್ತೆ ಇಒ ಮತ್ತೆ ಅಲ್ಲಿನ ಸ್ಥಳೀಯ ಪಿಡಿಒ ಮತ್ತೆ ಸಂಬಂಧಪಟ್ಟಂತಹ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ವಿಜ್ಞಾನಿಗಳು ಮತ್ತೆ PWD ಇಲಾಖೆಯ ಏನು ಇಂಜಿನಿಯರ್ಸ್ ಏನಿರ್ತಾರೆ ಇವರೆಲ್ಲರೂ ಕೂಡ ಒಂದು ಟೀಮ್ ಹೋಗಿ ಅಲ್ಲಿ ಸ್ಥಳಕ್ಕೆ ಹೋಗಿ ಅಲ್ಲಿ ಏನು ಆ ಕಲ್ಲು ದೊರಕಿದೆ ಆ ಕಲ್ಲನ್ನ. ಸರ್, ಈ ಪ್ರಕರಣದ ಬಗ್ಗೆ ನಿಮ್ಮ ಮುಂದಿನ ನಡೆ ಏನು ಸರ್? ನೋಡಿ ಮೇಡಮ್, ಈಗ ಮುಂದಿನ ಇನ್ನೊಂದು 2-3 ದಿನದಲ್ಲಿ ಸಂಬಂಧಪಟ್ಟ ಇಲಾಖೆಗಳು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ಮಾಡಿ ಏನು ಈ ಒಂದು ಕಲ್ಲನ್ನ ವಿಲೇವಾರಿ ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವ್ ಇದ್ರ ಬಗ್ಗೆ ಕಾನೂನು ಹೋರಾಟವನ್ನ ಮಾಡೋದಕ್ಕೆ ಮುಂದಾಗ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತೆ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸ್ಬೇಕಂತ ನೀವು ಹೇಳ್ತೀರಾ ಈ ಮೂಲಕ? ಒಂದು ವೇಳೆ ಈ ಕಲ್ಲನ್ನು ವಿಲೇವಾರಿ ಮಾಡಿದ್ರೆ, ರಾಜ್ಯದ ಸರ್ಕಾರಕ್ಕೆ ಸಂದಾಯ ಮಾಡಿದ್ರೆ ನಿಮ್ಮ ನಡೆ ಏನು ಸರ್? ಈಗ ಇವರು ಮಾಡ್ಲಿಲ್ಲ ಅಂತಂದ್ರೆ ಸಂಬಂಧಪಟ್ಟ ಆಡಳಿತಗಳು ಇದ್ರ ವಿಲೇವಾರಿ ಮಾಡ್ಲಿಲ್ಲ ಮತ್ತೆ ಏನು ಇದರಿಂದ ಬರತಕ್ಕಂತ ರಾಜಧನವನ್ನು ಸರ್ಕಾರಕ್ಕೆ ಸಂದಾಯ ಮಾಡ್ಲಿಲ್ಲ ಅಂದ್ರೆ. ಹಲೋ, ಹೇಳಿ ಸರ್, ಕೇಳಿಸ್ತದೆ. ಸರ್ಕಾರಕ್ಕೆ ಸಂದಾಯ ಮಾಡ್ಲಿಲ್ಲ ಅಂದ್ರೆ ನಾವು ಮುಂದಿನ ಕಾನೂನು ಹೋರಾಟವನ್ನ ಸಂಬಂಧಪಟ್ಟ ಆಡಳಿತಗಳ ವಿರುದ್ಧವಾಗಿ ನಡೆಸೋದಕ್ಕೆ ನಾವು ಮುಂದಾಗ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಮೇಡಮ್. ಸರಿ ಸರ್, ಇಲ್ಲಿಯವರೆಗೆ ಚರ್ಚೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಸರಿ ವೀಕ್ಷಕರೇ, ಇದು ಇವತ್ತಿನ ಕಾರ್ಯಕ್ರಮ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಮ್ಮ ತುಮಕೂರು.